ಭಟ್ಕಳದಲ್ಲಿ ಹಿಂದೆ ಹಿಂದೂಗಳ ಅಂಗಡಿಗಳನ್ನ ಮುಸ್ಲಿಮರು ಬಂದ್ ಮಾಡಿಸಿದ್ರು. ನಾವ್ಯಾರು ಈ ಗಲಾಟೆಗೆ ಪ್ರೇರೇಪಿಸಿಲ್ಲ ಎಂದು ಶಾಸಕ ರಘುಪತಿ ಭಟ್ ಹೇಳಿದರು. ಈ ಕುರಿತು ಮಾತನಾಡಿದ ಅವರು, ಮಕ್ಕಳ ತಲೆ ಹಾಳು ಮಾಡಿದ್ದಾರೆ, ಹಿಂದೂಗಳ ಭಾವನೆ ಕೆರಳಿಸಿದ್ದಾರೆ. ಈಗ ಹಿಂದೂ ಜಾಗೃತನಾಗಿದ್ದಾನೆ. ಈ ಗಲಾಟೆ ಕೊನೆ ಆಗಬೇಕು ಎಂಬ ಆಸೆ ನನಗೂ ಇದೆ ಎಂದರಲ್ಲದೆ, ಹಲಾಲ್ ಅಂಗಡಿಗಳನ್ನ ಮುಚ್ಚಬಾರದು, ಆದ್ರೆ ಹಲಾಲ್ ಮಾಂಸ ತಿನ್ನುವುದು ಬೇಡ ಎಂದರು. ಅಲ್ಲ, ಇಲ್ಲಿ ಏನು ಅಂದರೆ ಇದು ಭಾವನೆಗಳನ್ನು ಕೆರಳಿಸುವಂಥ ವಿಷಯಗಳಾಗಿದೆ. ನಮ್ಮ ಉಡುಪಿಯಲ್ಲಿ ಪ್ರಾರಂಭ ಆದಾಗ ಇದನ್ನು ನಾನು ಆ 6 ಮಕ್ಕಳಿಗೆ ಪೋಷಕರಿಗೆ ಸಾರಿ ಹೇಳ್ತಾ ಇದ್ದೆ, ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದತೆಯಿದೆ, ಇದೆಲ್ಲ ಮಾತಾಡ್ತಾ ಹೋಗಬೇಡಿ ಅಂತ. ಇದು ಆಮೇಲೆ ಇಡೀ ರಾಜ್ಯದಲ್ಲಿ ಪ್ರವೇಶಿಸಿತು. ಆಮೇಲೆ ಆ ಸಮಾಜ ನಡ್ಕೊಂಡಂಥ ರೀತಿಯಿಂದ ಮತ್ತೊಂದು ಆ ಬಂದ್ ಕರೆ ಕೊಟ್ಟದ್ದು, ಬಂದಲ್ಲಿ ಭಟ್ಕಳದ ಕಡೆಗಳೆಲ್ಲ ಕೆಲವು ಕಡೆ ಹಿಂದೂಗಳನ್ನು ಅಂಗಡಿಗಳನ್ನು ಜಬರ್ದಸ್ತಾಗಿ ಬಂದ್ ಮಾಡಿಸಿದ್ದು, ಇದೆಲ್ಲ ಹಿಂದೂಗಳ ಒಂದು ಭಾವನೆಗಳಿಗೆ ಕೆರಳಿಸುವಂಥ ರೀತಿಯಾಯಿತು. ಅದರ ಮೇಲೆ ಹಿಂದೂಗಳು ಹುಡುಕ್ಲಿಕ್ಕೆ ಶುರು ಮಾಡಿದರು. ನಾವು ಯಾವುದು ಹಲಾಲ್ ಚಿಕನ್ ತಿನ್ನಲ್ಲ, ಅದು ಇಸ್ಲಾಂ ಧರ್ಮದ ಪ್ರಕಾರ ಆಗುವಂತಹದ್ದು, ಮತ್ತು 2002ರ ಕಾನೂನು ಪ್ರಕಾರ ನಮ್ಮ ಹಿಂದೂ ದೇವಸ್ಥಾನದ ಸುತ್ತಮುತ್ತ ಅದರಲ್ಲಿ ಕ್ಲಿಯರ್ ಆಗಿದೆ, ಸುತ್ತಮುತ್ತ ಯಾವುದೇ ವ್ಯವಹಾರ ಲೀಸ್ ಮಾಡಲಿಕ್ಕಿಲ್ಲ ಅಂತ ಅದನ್ನು ಜಾರಿಗೆ ತಂದರು. ಆದರೆ ಒಟ್ಟಾರೆಯಾಗಿ ಇವತ್ತು ಎರಡೂ ಸಮಾಜ ಒಟ್ಟಾಗಿ ಸೌಹಾರ್ದತೆಯಿಂದ ಹೋಗಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೆ ಎರಡೂ ಸಮಾಜಗಳು ಮುಂದೆ ಬರಬೇಕು. ಪ್ರಾಯಶಃ ಇದನ್ನು ಸೃಷ್ಟಿ ಮಾಡಿದಂಥದ್ದು ಹಿಜಾಬ್ನ ಇಶ್ಯೂದಿಂದ. ಅದನ್ನು ಸಮಾಜ ಫಸ್ಟಾಗಿ ಕ್ಲಿಯರ್ ಮಾಡ್ಕೊಳ್ಬೇಕು. ನೋಡಿ, ಆ ಭಾವನೆ ಕೆರಳಿಗೆ ಕಾರಣ ಏನು ಅಂತ ಹೇಳಿದ್ರೆ, 21ನೇ ಶತಮಾನ ಇನ್ನೂ ಆ ಮಕ್ಕಳಿಗೆ ಯೂನಿಫಾರ್ಮಿಗೋಸ್ಕರ ಕ್ಲಾಸ್ ರೂಮ್ ಒಳಗೆ ಹಿಜಾಬ್ ತೆಗೆದು ಕೂತ್ಕೊಳ್ಳಿ ಅಂದರೆ ನಮ್ಗೆ ಅಲ್ಲಿಯೂ ತಲೆ ಕೂದಲು ತೋರಿಸ್ಬಾರ್ದು ಅಂತ ಹೇಳೋ ಮಟ್ಟಿಗೆ ಅವರಿಗೆ ಧರ್ಮದ ವಿಷಯ ಬಂದಾಗ ಹಿಂದೂ ಧರ್ಮದವರಿಗೆ ಕಂಡು ನಮಗೆ ಇಲ್ವಾ, ನಮ್ಮ ಧರ್ಮದ ಬಗ್ಗೆ ಇಲ್ವಾ ಅಂತ ಹೇಳುವಂಥದ್ದು ಇವತ್ತು ಇಷ್ಟು ಭಾವನೆಗಳು ಬಂದಿದೆ. ಇನ್ನು ಹಿಜಾಬ್ ವಿಚಾರದಲ್ಲಿ ವಿದ್ಯಾರ್ಥಿನಿಯರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅದರಲ್ಲಿ ತೀರ್ಪು ಬಂದ ತಕ್ಷಣ ಶಾಂತಿಯುತ ಸ್ಥಿತಿಗೆ ಬರಬಹುದು ಎಂಬ ಭಾವನೆ ಇದೆ ಎಂದು ತಿಳಿಸಿದರು. ಅಲ್ಲದೆ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಗಂಡಸ್ತನದ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿ ವಿರುದ್ಧ ಟಾಂಗ್ ನೀಡಿದರಲ್ಲದೆ, ಟೆಂಡರ್ ಗುತ್ತಿಗೆ ವಿಚಾರದ ಬಗ್ಗೆ ಮಾತನಾಡಿದಂತ ಶಾಸಕ ಯುಟಿ ಖಾದರ್ಗೂ ತಿರುಗೇಟನ್ನ ನೀಡಿದರು. ಸಿಎಂಗೆ ಬಸವರಾಜ ಬೊಮ್ಮಾಯಿಯವರಿಗೆ ಗಂಡಸ್ಥಾನ ಇದ್ದದ್ರಿಂದ ಇಂಥ ನಿನ್ನೆ ನಮ್ಮ ಮಹಿಳಾ ಆಸ್ಪತ್ರೆ ಅಂತ ನಿರ್ಧಾರಗಳನ್ನು ಮಾಡಲಿಕ್ಕಾಗಿದ್ದಾರೆ. ಅವರ ಗಂಡಸ್ಥಾನವನ್ನು ಆಡಳಿತದಲ್ಲಿ ತೋರಿಸ್ತಾ ಇದ್ದಾರೆ, ಅವರ ಗಂಡಸ್ಥಾನವನ್ನು ಅಭಿವೃದ್ಧಿಯಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಈ ವಿಷಯಗಳಲ್ಲಿಯೂ ಸಹಿತ ಅವರು ಸ್ಪಷ್ಟವಾದಂಥ ನಿರ್ಧಾರವನ್ನು ತಗೊಂಡಿದ್ದಾರೆ. ಅವರು ಯಾವುದೇ ಒಂದು ಧರ್ಮದ ವಿರುದ್ಧವಾಗಿ ನಿರ್ಧಾರಗಳನ್ನು ತಗೊಳ್ಳಿಲ್ಲ, ಎಲ್ಲರನ್ನ ಸಮಾನವಾಗಿ ತಗೊಳ್ಳುವಂಥ ನಿರ್ಧಾರವನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ತಗೊಳ್ತಾ ಇದ್ದಾರೆ. ಹಾಗಾಗಿ ಅದು ಅವರದ್ದು ರಾಜಕೀಯ ಸ್ಟೇಟ್ಮೆಂಟ್ ನನಗನ್ನಿಸ್ತಾ ಇದೆ. ಬೊಮ್ಮಾಯಿ ಅವರ ಆಡಳಿತ ಗಟ್ಟಿಯಾದಂಥದ್ದು ಮತ್ತು ಒಳ್ಳೆಯ ಆಡಳಿತವನ್ನು ಅವರು ಕೊಟ್ಟಿದ್ದಾರೆ. ಎರಡೂ ಸಮುದಾಯಕ್ಕೆ ಸಮಾನತೆ ತರುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇನ್ನು ಶಬರಿಮಲೆ ಪ್ರಕರಣವನ್ನು ಹಿಜಾಬ್ ಪ್ರಕರಣದ ಜೊತೆ ಹೋಲಿಸುವುದು ಸರಿಯಲ್ಲ ಎಂದರು. ಶಬರಿಮಲೆಯ ಇಶ್ಯೂ ಬೇರೆ, ಈ ಇಶ್ಯೂ ಬೇರೆ. ಶಬರಿಮಲೆಯ ಇಶ್ಯೂ ಏನು, ದೇವಸ್ಥಾನದ ಒಳಗಿನ ಧಾರ್ಮಿಕ ಆಚರಣೆಯ ಬಗ್ಗೆ ಆದಂಥ ಆರ್ಡ್ರು ದೇವಸ್ಥಾನದ ಒಳಗೆ, ಇದು ಅದಲ್ಲ. ಶಾಲೆಯ ಒಳಗೆ ಯೂನಿಫಾರ್ಮ್ ಪ್ರಕಾರ ಹಿಜಾಬ್ ತೆಗ್ದಿಟ್ಟು ಬಂದಿ ಅಂತ ಹೈಕೋರ್ಟ್ ಆದದ್ದು. ಈ ಆರ್ಡ್ರಿಗೂ ಅದಕ್ಕೂ ಕಂಪೇರ್ ಮಾಡುವಂಥ ವಿಷಯವಲ್ಲ. ಈಗ ಯಾವುದಾದ್ರೂ ಒಂದು ಧರ್ಮದ ಯಾವುದೋ ಒಂದು ಆಚರಣೆ ಇರ್ತದೆ, ಮಸೀದಿ ಒಳಗೆ, ಚರ್ಚಿನ ಒಳಗೆ ಅಥವಾ ದೇವಸ್ಥಾನದ, ಆ ಆಚರಣೆಯನ್ನು ತಲತಲಾಂತರದಿಂದ ನಡ್ಕೊಂಡು ಬಂದಂಥ ಆಚರಣೆಯನ್ನು ಕೋರ್ಟಲ್ಲಿ ಪ್ರಶ್ನಿಸಿದಾಗ ಆಗ ಯಾರಿಗೂ ಭಾವನೆ ಕೇಳುತ್ತೆ. ಇದು ಹಾಗಲ್ಲ. ಇದು ಕಾಲೇಜಿನ ಒಳಗೆ, ಕ್ಲಾಸ್ ರೂಮ್ ಒಳಗೆ ಹಿಜಾಬ್ ತೆಗ್ದಿಡಿ ಅಂತ ಕೋರ್ಟ್ ಹೇಳಿದ್ದನ್ನು ಪಾಲಿಸಿದಾಗ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಅಲ್ಲ. ಅಂಥದ್ದು ನೀವು ಕಂಪ್ಯಾರಿಸನ್ ತಗೊಳ್ಳಿಕ್ಕಾಗಲ್ಲ. ಅದು ಧಾರ್ಮಿಕ ಆಚರಣೆಯನ್ನು ಯಾರೂ ಒಪ್ಪಲ್ಲ. ಈಗ ಯಾವುದೋ ಒಂದು ಧರ್ಮದಲ್ಲಿ ಯಾವುದೋ ಒಂದು ಪದ್ಧತಿಗಳಿರ್ತಾರೆ, ಈ ಮಹಿಳೆಯರು ಇಲ್ಲಿ ಪ್ರವೇಶ ಇಲ್ಲ, ಗಂಡಸರು ಇಲ್ಲಿ ಪ್ರವೇಶ ಇಲ್ಲ, ಮಹಿಳೆಯರು ಅಂಥದ್ದು. ಈಗ ನಾಳೆ ಈ ಮಸೀದಿ ಒಳಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ ಅಂತ ನೀವು ಪ್ರವೇಶ ಕೊಡಿ ಅಂತ ಎಲ್ಲರೂ ಮಾಡಿದರೆ ಆಗ ಅವರು ಅದನ್ನು ವಿರೋಧಿಸಿ, ಯಾಕಂದರೆ ಅವರ ಧರ್ಮದ ಆಚರಣೆ ಅದು, ಮಸೀದಿ ಒಳಗಿನ ಆಚರಣೆ, ಅದನ್ನು ಕೋರ್ಟ್ ಪ್ರಶ್ನೆ ಮಾಡಬಾರ್ದು ಅಂತ ಹೇಳುವಂಥ ನಮ್ಮದೆಲ್ಲ ಸ್ಪಷ್ಟ.